ವೆಳ್ಮ ಪಂಚಾಯತ್ ವ್ಯಾಪ್ತಿದ ಕಾನಕೆರೆ ಪರಿಸರಡ್ ಇಲ್ಲದ ಗೋಡೆ ಚರಿದು 10 ವರ್ಷ ಪ್ರಾಯದ ನಯೀಮಾ ದುರಂತ ಮರಣ ಪಡೆಯಿನ ಘಟನೆಲ ಶುಕ್ರವಾರ ಕಾಂಡೆ ವರದಿಯಾತಲು. ಬೊಲ್ಮ ವ್ಯಾಪ್ತಿದ ಫಾತಿಮಾ ನೌಷಾದ್ ಪನ್ಪಿನಾರಿನ ಮಗಲು 10 ವರ್ಷ ಪ್ರಾಯದ ನಯೀಮಾ ಇಲ್ಲದ ಗೋಡೆ ಕಂಡಿ ಜರಿದು ಬೂರ್ದು ದುರಂತ ಮರಣ ಪಡೆತೇರು. ವೆಳ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿದ ಕಾನಕೆರೆತ ನೌಷಾದ್ ಪನ್ಪಿನಾರಿನ ಇಲ್ಲ ಪಿರೌದ ಗುಡ್ಡೆ ತಡೆಗೋಡೆ ಜರಿದು ಇಲ್ಲದ ಗೋಡದ ಮಿತ್ತು ಬೂರ್ನಿರ್ದಾತ್ರ ಇಲ್ಲದ ಕಂಡಿ ಬಾಲದ ಮಿತ್ತು ಬೂರ್ದು ದುರಂತ ನಡೆತಲು. ಬೆಳಿಗ್ಗೆ ಜಾವ ಒಂದು 4 ಗಂಟೆ ಹೊತ್ತಿನಲ್ಲಿ ನಮ್ಮ ಕಾನೆಕೆರೆ ಬೆಲ್ಮ ಗ್ರಾಮ ವ್ಯಾಪ್ತಿಯಲ್ಲಿ ಕಾನೆಕೆರೆ ಎಂಬ ಒಂದು ಗ್ರಾಮ, ಅಲ್ಲಿ ಒಂದು ಮನೆಗೆ ಗುಡ್ಡವನ್ನು ಕುಸಿದ್ದು ಒಂದು ಮಗು ತೀರ್ಕೊಂಡಿದೆ. ನಮ್ಮ ನೌಷಾದ್ ಎಂಬವರ ಮಗಳಾಗಿದ್ದಾಳೆ. 9 ವರ್ಷದ ಫಾತಿಮಾ ಎಂಬಳು ಈಗ ಮೃತಪಟ್ಟಿದ್ದಾಳೆ. ಅದನ್ನು ನಾವೆಲ್ಲ ಈಗ ಆ ಕಾರ್ಯಕ್ರಮ ಅದನ್ನು ಎಲ್ಲ ದಫನ್ ಕಾರ್ಯವನ್ನು ಈಗ ಮುಗಿಸಿಕೊಂಡು ಈಗಾಗಲೇ ನಮ್ಮ ವ್ಯಾಪ್ತಿಯಲ್ಲಿ ನಾವು ಯುವ ಕಾಂಗ್ರೆಸ್ ವತಿಯಿಂದ ಇಡೀ ಉಳ್ಳಾಲ ವಿಧಾನಸಭಾ ವ್ಯಾಪ್ತಿಯಲ್ಲಿ ಒಂದು ಟೀಮ್ ಒಂದು ಸೆಟ್ ಮಾಡಿ ವರ್ಕ್ ಮಾಡ್ತಾ ಇದ್ದೇವೆ. ಬೆಳಗಿನ ಜಾವ ನಾವು ಒಂದು 3-4 ಗಂಟೆ ಹೊತ್ತಿಗೆ ಮಾಡ್ತಾ ಇತ್ತು. ಈ ಕಡೆ ಮಂಜನಾಡು ಸೈಡಲ್ಲಿ ನವಾಜ್ ಅವರ ಟೀಮ್ ಒಂದು ಕೆಲಸ ಮಾಡ್ತಾ ಇತ್ತು. ಪಾವೂರಲ್ಲಿ ಒಂದು ಇರ್ಫಾನ್ ಅವರ ಟೀಮಲ್ಲಿ ಕೊಂಡ್ಬಿಟ್ಟು ನಾವು ಒಂದು ಟೀಮ್ ಸೆಟ್ ಮಾಡಿ ವರ್ಕ್ ಮಾಡ್ತಾ ಇದ್ದೇವೆ. ನಮ್ಮ ಶಾಸಕರ ಆದೇಶವೂ ಇದೆ. ನಾವು ಹಜ್ಜಿ ಯಾತ್ರೆಯಲ್ಲಿ ಇದ್ರೂ ನಮ್ಮನ್ನು ರಾತ್ರಿ ಬೆಳಿಗ್ಗೆ ಅಂತ ಇಲ್ಲ, ಫೋನಲ್ಲಿ ನಿರಂತರ ಸಂಪರ್ಕದಲ್ಲಿದ್ದು ಇದೊಂದು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ, ಅದರಲ್ಲಿ ನಮ್ಮ ಉಳ್ಳಾಲ ಕ್ಷೇತ್ರದ ಇದೊಂದು ದುರಂತ ಸತ್ಯವಾಗಲೂ ಯಾವ ಹಿಂದೂ ಆಗಲಿ ಮುಸಲ್ಮಾನರಾಗಲಿ ಇಲ್ಲಿ ಒಡೆದಾಡಿ ಸಾಯುವುದನ್ನು ಇದೊಂದು ಉದಾಹರಣೆ ಆಗಿರುತ್ತದೆ. ಇಲ್ಲಿ 2 ಸಮುದಾಯದ 4 ಜೀವಗಳನ್ನು ಕಳ್ಕೊಂಡಿದ್ದೇವೆ. ಇದರಲ್ಲಿ ಇದು ನಮಗೊಂದು ಅತಿ ದೊಡ್ಡವಾದ ಪಾಠ ಈ ಜಿಲ್ಲೆಗೆ. ಯಾರು ನಾವು ಸಮುದಾಯ ಅಂತ ಈ ಕೋಮು ಗಲಭೆಗೆ ಪೂರಕವಾಗಿ ಯಾರು ಸಹಕಾರ ಕೊಡ್ತಾರೋ ಇದನ್ನು ನೋಡಿ ಇವತ್ತಿಗೆ ನಿಲ್ಲಿಸಬೇಕು ತಮ್ಮಲ್ಲಿ ವಿನಂತಿಸ್ತಾ ಇದ್ದಾರೆ.